ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಇಂದಿರಾ ಕ್ಯಾಂಟೀನ್ ಮುಚ್ಚುವ ಹುನ್ನಾರದ ವಿಚಾರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪುತ್ತೂರು ಬ್ಲಾಕ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆದಿದೆ. ಪುತ್ತೂರಿನ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಈ ಪ್ರತಿಭಟನೆ ನಡೆದಿದ್ದು, ಈ ವೇಳೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಮ್ಮದ್ ಬಡಗನ್ನೂರು, ಮಾಜಿ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಸರಿಗೆ ಏನು ಚಕ್ರವರ್ತಿ ಅಂತ ಹೆಸರು ಕೊಟ್ಟಿದ್ದಾರೆ. ಚಕ್ರವರ್ತಿ ಕುಂಗಿನ ಹೆಸರೇ ಹೇಳೋದೇ ಸುಳ್ಳು ಏನು ಹೇಳಿಲ್ಲ. ಅಲ್ಲಿಂದ ಬಂದ ಹಣದಲ್ಲಿ ಇಲ್ಲಿ ಕಾಂಕ್ರೀಟ್ ರಸ್ತೆ ಏನು, ಡಾಮರ್ ರಸ್ತೆ ಏನು, ಡಾಮರಿಗೆ ಚಿನ್ನದ ಲೇಪನ ಆಗ್ತದೆ. ಏನು ಮಾತು, ಏನು ಬರ್ತದೆ ಆಕಾಶದಲ್ಲಿ ನಕ್ಷತ್ರ ಭೂಮಿಗೆ ಬರ್ತದೆ, ಏನೆಲ್ಲ ಹೇಳ್ತಾರೆ ಅದನ್ನು ಕೂಡ ನಂಬ್ತಾರಲ್ಲ. ಅದರ ಜೊತೆಗೆ ನಮ್ಮ ಸಂಸದರು ಕೂಡ ಹೇಳಿದ್ರು, ಏನು ಆಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ $1ಗೆ 60 ರೂಪಾಯಿ, $1ಗೆ 60 ರೂಪಾಯಿ. ಆಗ ಹೇಳಿದ್ರು ನಮ್ಮ ಸರ್ಕಾರ ಬರಲಿ. ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ $1ಗೆ 60 ರೂಪಾಯಿ ಇದೆ. ನಮ್ಮ ಸರ್ಕಾರ ಬಂದ $1ಗೆ $15 ಬರ್ತದೆ. $15 ಅಲ್ಲ, 60 ಇದ್ದದ್ದು 75 ಆಯಿತು, ಪುನಃ 15 ಜಾಸ್ತಿ. ಹೀಗೆ ಸಮಯ ಇಲ್ಲ ಹೇಳಿಕೆ ಹೋದ್ರೆ ಸಾಕಷ್ಟು ಇವರ ಹಣೆ ಬರ ಹೇಳಿಕೊಂಡು ನಾನು ಹೇಳುವುದಿಲ್ಲ. ಈಗಾಗಲೇ ಮುನ್ನೋಡಿ ಅವರು ಹೇಳಿದ್ರು, ನನಗೂ ಹಾಗೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನನ್ನ ಚಿಕಿತ್ಸೆ ಮಾಡ್ತಾ ಇರ್ಬೋದಿತ್ತು. ಆದರೆ ಇದನ್ನೆಲ್ಲ ನೋಡುವಾಗ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸ್ವಾಮಿ. ಏನಾದರೂ ಒಂದು ಸ್ವಲ್ಪ ಅಳಿದ ಸರ್, ಏನಾದರೂ ಒಂದು ಶಬ್ದ ಎಲ್ಲಿದೆ, ಆ ಶಬ್ದವನ್ನು ನೀವು ಮಾಡಿ ನೋಡ್ಬಾಡಿ ಮಾಡಿದರೆ ಏನಾದರೂ ಒಂದು ಪರಿಣಾಮ ಆಗ್ಬೋದು ಎನ್ನುವ ಒಂದು ಆಲೋಚನೆಯಲ್ಲಿ ಈ ಬಹಿರಂಗವಾಗಿ ಬಂದಿದ್ದೇನೆ ಹೊರತು ಬೇರೆ ಯಾವ ಉಪೇಕ್ಷೆಯಿಂದಲ್ಲ. ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಈ ಶ್ರೇಷ್ಠ ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿರಾ ಜಿಯವರ ಕಾಂಗ್ರೆಸ್ನ ಒಂದು ಸಿದ್ಧಾಂತವನ್ನು ನಾವು ಎತ್ತರಕ್ಕೆ ಕೊಂಡೋಗೋಣ.